ಎಲ್ಲ ವೀಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನು ನೀಡುತ್ತಿದ್ದೇನೆ. ದರಿದ್ರ ಲಕ್ಷ್ಮಿ ಅಂದರೆ ಯಾರು? ದರಿದ್ರ ಲಕ್ಷ್ಮಿಯ ಜನನ ಹೇಗಾಯಿತು? ದರಿದ್ರ ಲಕ್ಷ್ಮಿ ಯಾವ ಕಾರಣಗಳಿಂದಾಗಿ ಮನೆಗೆ ಪ್ರವೇಶ ಮಾಡುತ್ತಾಳೆ? ದರಿದ್ರ ಲಕ್ಷ್ಮಿ ಯಾರನ್ನು ವಿವಾಹವಾಗುತ್ತಾಳೆ? ದರಿದ್ರ ಲಕ್ಷ್ಮಿಯ ನಿಜವಾದ ವಾಸಸ್ಥಳ ಯಾವುದು? ಅದೇ ರೀತಿ ದರಿದ್ರ ಲಕ್ಷ್ಮಿ ಮನೆಯಿಂದ ಹೊರಗೆ ಹೋಗಲು ಅಥವಾ ಮನೆಯೊಳಗಡೆ ಪ್ರವೇಶ ಮಾಡದಂತೆ ಮಾಡಲು ಏನು ಮಾಡಬೇಕು ಎಲ್ಲವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಕಷ್ಟಗಳು ಬಂದಾಗ ದರಿದ್ರ ಲಕ್ಷ್ಮಿ ಮನೆಯಲ್ಲಿ ವಾಸವಾಗಿದ್ದಾಳೆ ಎನ್ನುವ ಮಾತುಗಳನ್ನು ನಾವು ಕೇಳಿರಬಹುದು. ಹಾಗಾದರೆ ದರಿದ್ರ ಲಕ್ಷ್ಮಿಯ ಆಗಮನದ ಸೂಚನೆಗಳು ಯಾವುವು ಎನ್ನುವುದನ್ನು ಮೊದಲಿಗೆ ತಿಳಿದುಕೊಳ್ಳೋಣ. ಎಷ್ಟು ದುಡಿದರೂ ನೆಮ್ಮದಿ ಇರುವುದಿಲ್ಲ ಅಥವಾ ವ್ಯಾಪಾರ ವಹಿವಾಟುಗಳಲ್ಲಿ ನಷ್ಟ ಕಂಡುಬರುತ್ತಿದ್ದಲ್ಲಿ ಅದು ದರಿದ್ರ ಲಕ್ಷ್ಮಿಯ ಆಗಮನದ ಸೂಚನೆ ಎನ್ನಬಹುದು. ಶುಭ ಕಾರ್ಯಗಳಿಗೆ ವಿಘ್ನ ಬರುವುದು, ಆರೋಗ್ಯದಲ್ಲಿ ಪದೇ ಪದೇ ಏರುಪೇರಾಗುವುದು, ಸಾಲದ ಬಾಧೆ, ಅದೇ ರೀತಿ ಮನೆಯ ಒಳಗಡೆ ಕಾಲಿಟ್ಟ ತಕ್ಷಣ ಏನೋ ಕಿರಿಕಿರಿ ಅನಿಸುವುದು, ನೆಮ್ಮದಿ ಇಲ್ಲದಿರುವುದು, ಮನೆಯವರಲ್ಲಿ ವಿನಾಕಾರಣ ಜಗಳ ವಾಗ್ವಾದಗಳು ನಡೆಯುವುದು, ಯಾವುದರಲ್ಲೂ ಉತ್ಸಾಹ ಇಲ್ಲದಿರುವುದು, ದೇವರ ಜಪ ಮಾಡಲು ಮನಸ್ಸಾಗದೇ ಇರುವುದು, ಕೊಳೆಯಾದ ಹಳೆಯ ಬಟ್ಟೆಗಳನ್ನೇ ಧರಿಸಲು ಮನಸ್ಸಾಗುವುದು, ಸ್ನಾನ ಮಾಡಲು ಮನಸ್ಸಾಗದೇ ಇರುವುದು, ಮನೆಯನ್ನು ಶುಚಿಯಾಗಿಡಲು ಮನಸ್ಸು ಬಾರದೇ ಇರುವುದು, ಇವೆಲ್ಲವೂ ದರಿದ್ರ ಲಕ್ಷ್ಮಿ ಆಗಮನದ ಸೂಚನೆಗಳು. ಹಾಗಾದರೆ ಈ ದರಿದ್ರ ಲಕ್ಷ್ಮಿ ಯಾರು? ಜ್ಯೇಷ್ಠ ಲಕ್ಷ್ಮಿ ಎನ್ನುವ ಹೆಸರಿನಿಂದ ಕರೆಯಲ್ಪಡುವ ದರಿದ್ರ ಲಕ್ಷ್ಮಿಯ ಜನನ ಹೇಗಾಗುತ್ತದೆ? ಆಕೆಯ ವಕ್ರದೃಷ್ಟಿಯಿಂದ ಪಾರಾಗಲು ನಾವು ಏನು ಮಾಡಬೇಕು ಎಲ್ಲವನ್ನೂ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಸಮುದ್ರ ಮಂಥನದ ಕಾಲದಲ್ಲಿ ಲಕ್ಷ್ಮೀ ಮಾತೆ ಜನಿಸುತ್ತಾಳೆ. ಆದರೆ ಆಕೆಗಿಂತ ಮೊದಲೇ ಈ ದರಿದ್ರ ಲಕ್ಷ್ಮಿ ಜನಿಸಿ ನಂತರ ಲಕ್ಷ್ಮೀ ಮಾತೆಯ ಜನನವಾಗುತ್ತದೆ. ಜ್ಯೇಷ್ಠ ಲಕ್ಷ್ಮಿ ಲಕ್ಷ್ಮೀ ಮಾತೆಯ ಜ್ಯೇಷ್ಠ ಸಹೋದರಿ. ಸಮುದ್ರ ಮಂಥನ ಮುಗಿದ ನಂತರ ಮಹಾವಿಷ್ಣು ಲಕ್ಷ್ಮೀ ಮಾತೆಯನ್ನು ಮದುವೆಯಾಗಲು ಬಯಸುತ್ತಾರೆ. ಆದರೆ ಲಕ್ಷ್ಮೀ ಮಾತೆ ತನ್ನ ಅಕ್ಕ ದರಿದ್ರ ಲಕ್ಷ್ಮಿಗೆ ಮದುವೆಯಾಗದೆ ತಾನು ಮದುವೆಯಾಗಲಾರೆ ಎಂದು ಹಠ ಹಿಡಿಯುತ್ತಾಳೆ. ಆಗ ಮಹಾವಿಷ್ಣು ಯೋಚನೆಗೀಡಾಗುತ್ತಾನೆ. ಸದಾ ಕೊಳಕಾಗಿರುವ ಕುರೂಪಿಯಾಗಿರುವ ದರಿದ್ರ ಲಕ್ಷ್ಮಿಯನ್ನು ಯಾರು ಮದುವೆಯಾಗಲು ಬಯಸುತ್ತಾರೆ? ಆಕೆಗೆ ಯೋಗ್ಯನಾದ ವರ ಯಾರೆಂದು ಯೋಚಿಸುತ್ತಿರುವಾಗ ಲಕ್ಷ್ಮೀ ಮಾತೆ ಒಂದು ಪರಿಹಾರವನ್ನು ಸಹ ಸೂಚಿಸುತ್ತಾಳೆ. ಋಷಿ ಮುನಿಗಳು ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಕೊಡುವುದಿಲ್ಲ. ಅವರಲ್ಲಿ ಒಬ್ಬರನ್ನು ತನ್ನ ಅಕ್ಕನಿಗೆ ಮದುವೆ ಮಾಡಿಕೊಡಿ ಎನ್ನುತ್ತಾಳೆ. ಅದಕ್ಕೆ ಒಪ್ಪಿಗೆ ಸೂಚಿಸಿದ ಮಹಾವಿಷ್ಣು ತ್ರಿಲೋಕದಲ್ಲೆಲ್ಲ ಹುಡುಕಾಡಿ ಕೊನೆಗೆ ಉದ್ದಾಲಕ ಮುನಿಯನ್ನು ಕರೆತಂದು ದರಿದ್ರ ಲಕ್ಷ್ಮಿಯನ್ನು ಮದುವೆ ಮಾಡಿಸಿ ಬಿಡುತ್ತಾನೆ. ಇಷ್ಟೆಲ್ಲ ಸುಸೂತ್ರವಾಗಿ ನಡೆದರೂ ಸಹ ಮನೆ ತುಂಬಿಸಿಕೊಳ್ಳುವ ಸಮಯದಲ್ಲಿ ಉದ್ದಾಲಕ ಮುನಿಗೆ ಸಂಕಷ್ಟ ಎದುರಾಗುತ್ತೆ. ಸದಾಕಾಲ ಜಪ ತಪ ನಡೆಯುವ ಈ ಮನೆಯೊಳಗೆ ಶುಭ್ರವಾಗಿರುವ ಈ ಜಾಗಕ್ಕೆ ತಾನು ಬಂದು ನೆಲೆಸಲು ಸಾಧ್ಯವೇ ಇಲ್ಲ. ನನಗೆ ನೆಲೆಸಲು ಬೇರೆ ಜಾಗ ಕೊಡಿ ಎಂದು ದರಿದ್ರ ಲಕ್ಷ್ಮಿ ಹೇಳಿದಾಗ ಚಿಂತೆಗೀಡಾದ ಉದ್ದಾಲಕ ಮುನಿ ದರಿದ್ರ ಲಕ್ಷ್ಮಿಯನ್ನು ಅಶ್ವತ್ಥ ಮರದ ಬುಡದಲ್ಲಿ ಕುಳಿತುಕೊಳ್ಳಲು ಹೇಳಿ ತಮ್ಮ ಗುರುಗಳಾದ ಮಾರ್ಕಂಡೇಯ ಮುನಿಗಳ ಬಳಿ ಹೋಗಿ ತನ್ನ ಪತ್ನಿಗೆ ನೆಲೆಸಲು ವ್ಯವಸ್ಥೆ ಮಾಡಬೇಕೆಂದಾಗ ಮಾರ್ಕಂಡೇಯ ಮುನಿಗಳು ಹೀಗೆ ಹೇಳುತ್ತಾರೆ: ಎಲ್ಲಿ ದೇವರ ಸ್ಮರಣೆ ನಡೆಯುವುದಿಲ್ಲವೋ, ಯಾವ ಮನೆಯಲ್ಲಿ ದೇವರ ಸಾನ್ನಿಧ್ಯವಿರುವುದಿಲ್ಲವೋ, ಎಲ್ಲಿ ಶುಚಿತ್ವ ಇರುವುದಿಲ್ಲವೋ ಅಂತಹ ಜಾಗದಲ್ಲಿ ಆಕೆ ನೆಲೆಸಬಹುದು ಎನ್ನುತ್ತಾರೆ. ಅದೇ ಸಮಯದಲ್ಲಿ ಅಕ್ಕ ದರಿದ್ರ ಲಕ್ಷ್ಮಿ ಒಬ್ಬಂಟಿಯಾಗಿ ಕುಳಿತುಕೊಂಡಿರುವುದನ್ನು ನೋಡಿದ ಲಕ್ಷ್ಮೀದೇವಿ ಮಹಾವಿಷ್ಣುವಿನ ಜೊತೆ ಭೂಲೋಕಕ್ಕೆ ಇಳಿದು ಬಂದು ದರಿದ್ರ ಲಕ್ಷ್ಮಿಯ ಬಳಿ ಬಂದು ವಿಚಾರ ಕೇಳಿದಾಗ ತನ್ನ ಗಂಡ ತನಗೆ ನೆಲೆಸಲು ಯೋಗ್ಯವಾದ ಜಾಗ ಹುಡುಕಿಕೊಂಡು ಹೋಗಿರುವುದಾಗಿ ತಿಳಿಸಿದಾಗ ದರಿದ್ರ ಲಕ್ಷ್ಮಿಗೆ ಮಹಾವಿಷ್ಣು ಈ ರೀತಿಯಾದ ವರಗಳನ್ನು ನೀಡುತ್ತಾನೆ. ನೀನು ಕುಳಿತುಕೊಂಡಿರುವ
ಈ ಅಶ್ವತ್ಥ ಮರದಲ್ಲಿ ನೀನು ನೆಲೆಸಬಹುದು. ಅದೇ ರೀತಿ ಯಾವ ಮನೆಯಲ್ಲಿ ಶುಚಿತ್ವ ಇರುವುದಿಲ್ಲ, ಎಲ್ಲಿ ಲಕ್ಷ್ಮಿಗೆ ಬೆಲೆ ಇರುವುದಿಲ್ಲ, ಎಲ್ಲಿ ದೇವರ ನಾಮಸ್ಮರಣೆ ಪೂಜೆಗಳು ನಡೆಯುವುದಿಲ್ಲ, ಆಲಸ್ಯ ಅಹಂಕಾರ ಎಲ್ಲಿ ತುಂಬಿಕೊಂಡಿರುತ್ತದೆ ಅಂತಹ ಜಾಗದಲ್ಲಿ ನೀನು ಹೋಗಿ ನೆಲೆಸಬಹುದು ಎಂದು ವರಗಳನ್ನು ನೀಡುತ್ತಾನೆ. ಅದೇ ಸಮಯಕ್ಕೆ ನನಗೆ ಹಸಿವಾಗುತ್ತದೆ ಎಂದ ದರಿದ್ರ ಲಕ್ಷ್ಮಿಗೆ ಇನ್ನೊಂದು ವರವನ್ನು ನೀಡುತ್ತಾನೆ. ನಿನಗೆ ಹಸಿವಾದಾಗ ನೀನು ಎಲ್ಲಿ ಹೋಗಿ ನೆಲೆಸಿರುತ್ತೀಯ ಅಲ್ಲಿರುವ ಸಿರಿ ಸಂಪತ್ತುಗಳನ್ನೆಲ್ಲ ನೀನು ತಿನ್ನಬಹುದೆಂದು ವರ ನೀಡುತ್ತಾನೆ. ಆ ಕಾರಣದಿಂದಲೇ ದರಿದ್ರ ಲಕ್ಷ್ಮಿ ಬಂದು ನೆಲೆಸಿದರೆ ಅಂಥವರ ಸಂಪತ್ತೆಲ್ಲ ಕರಗಿ ಬಡತನ ಎದುರಾಗುತ್ತದೆ. ಆನಂತರ ಮಾತು ಮುಂದುವರಿಸಿದ ಮಹಾವಿಷ್ಣು ಪ್ರತಿ ಶನಿವಾರ ದಿವಸ ತಾನು ಹಾಗೂ ಲಕ್ಷ್ಮಿ ಜೊತೆಯಾಗಿ ಬಂದು ನಿನ್ನ ಜೊತೆ ಈ ಅಶ್ವತ್ಥ ಮರದಲ್ಲಿ ಬಂದು ನೆಲೆಸುತ್ತೇವೆ ಎಂದು ಹೇಳಿ ಅಲ್ಲಿಂದ ವೈಕುಂಠಕ್ಕೆ ಹೋಗುತ್ತಾರೆ. ಆ ಕಾರಣದಿಂದಲೇ ಶನಿವಾರ ದಿವಸ ಅಶ್ವತ್ಥ ಮರಕ್ಕೆ ಸುತ್ತು ಬಂದರೆ ಶುಭವಾಗುತ್ತದೆ ಎನ್ನುತ್ತಾರೆ. ಹಾಗೂ ಉಳಿದ ದಿವಸಗಳಲ್ಲಿ ಅಶ್ವತ್ಥ ಮರಕ್ಕೆ ಸುತ್ತು ಬಂದರೆ ದರಿದ್ರ ಲಕ್ಷ್ಮಿಯ ಆಗಮನವಾಗುತ್ತದೆ ಎನ್ನುವ ನಂಬಿಕೆಯೂ ಇದೆ. ಇನ್ನು ಮನೆಯ ಬಾಗಿಲಲ್ಲಿ ಅಥವಾ ಅಂಗಡಿಗಳ ಎದುರಲ್ಲಿ ಹಸಿ ಮೆಣಸಿನಕಾಯಿ ಹಾಗೂ ನಿಂಬೆ ಕಟ್ಟಿರುವುದನ್ನು ನಾವೆಲ್ಲ ನೋಡಿರುತ್ತೇವೆ. ಅದು ಬೇರೆಯವರ ದೃಷ್ಟಿ ತಾಗದಿರಲಿ ಎಂದು ಕಟ್ಟಿರುತ್ತಾರೆ ಎನ್ನುವ ನಂಬಿಕೆ ಎಲ್ಲರಲ್ಲೂ ಇದೆ. ಆದರೆ ವಾಸ್ತವ ಬೇರೆಯೇ ಇದೆ. ದರಿದ್ರ ಲಕ್ಷ್ಮಿಯ ದೃಷ್ಟಿ ಬೀಳದಿರಲಿ ಎಂದು ನಿಂಬೆ ಹಾಗೂ ಕಾಯಿ ಮೆಣಸನ್ನು ಆ ರೀತಿ ಕಟ್ಟಿರುತ್ತಾರೆ ಎಂದರೆ ನೀವು ನಂಬಲೇಬೇಕು. ದರಿದ್ರ ಲಕ್ಷ್ಮಿಗೆ ಕಾಯಿ ಮೆಣಸು ಹಾಗೂ ನಿಂಬೆ ಬಹಳ ಇಷ್ಟದ ಆಹಾರ. ದರಿದ್ರ ಲಕ್ಷ್ಮಿ ಏನಾದರೂ ಬಂದರೆ ಆ ನಿಂಬೆ ಹಾಗೂ ಕಾಯಿ ಮೆಣಸಿನಕಾಯಿಯನ್ನು ತಿಂದು ಸಂತುಷ್ಟಳಾಗಿ ವಾಪಸ್ಸು ಹೋಗುತ್ತಾಳೆ ಎನ್ನುವುದು ಜನರ ನಂಬಿಕೆ. ಇನ್ನು ದರಿದ್ರ ಲಕ್ಷ್ಮಿ ಬಾರದಂತೆ ಅಥವಾ ಮನೆಯಿಂದ ಹೊರಹೋಗಲು ಏನು ಮಾಡಬೇಕು ಎನ್ನುವ ಪ್ರಶ್ನೆಗೆ ಉತ್ತರ, ಪ್ರತಿದಿನ ಮುಂಜಾನೆ ಹಾಗೂ ಮುಸ್ಸಂಜೆಯ ಸಮಯ ಕಸ ಗುಡಿಸಿ ನೆಲವೊರೆಸಿ ಶುಚಿ ಮಾಡಿ ಸ್ನಾನ ಮಾಡಿ ಬಂದು ಶುಭ್ರವಾದ ಮಡಿ ಧರಿಸಿ ದೇವರಿಗೆ ದೀಪ ಹಚ್ಚಿ ದೇವರ ಸ್ಮರಣೆ ಮಾಡಬೇಕು. ಮನೆಯೊಳಗಡೆ ವಿನಾಕಾರಣ ಜಗಳ ಅಥವಾ ವಾಗ್ವಾದ ಮಾಡಬಾರದು. ಮನೆಯಲ್ಲಿರುವ ಹಣ, ಹಾಲು, ಮೊಸರು, ಅಕ್ಕಿಯನ್ನು ಮುಸ್ಸಂಜೆಯ ನಂತರ ಬೇರೆಯವರಿಗೆ ಕೊಡಬಾರದು. ಹೆಂಗಸರು ಮಲಗುವಾಗ ಕೂದಲು ಬಿಟ್ಟುಕೊಂಡು ಮಲಗದೆ ಕೂದಲನ್ನು ಕಟ್ಟಿಕೊಂಡು ಮಲಗಬೇಕು. ಪ್ರತಿನಿತ್ಯ ಊಟವಾದ ನಂತರ ಎಂಜಲು ಪಾತ್ರೆಗಳನ್ನು ಶುಚಿಯಾಗಿ ತೊಳೆದಿಡಬೇಕು. ಈ ರೀತಿ ಪ್ರತಿನಿತ್ಯ ಮಾಡುವುದರಿಂದ ದರಿದ್ರ ಲಕ್ಷ್ಮಿ ದೂರ ಹೋಗಿ ಅವಳ ಜಾಗದಲ್ಲಿ ಮಹಾಲಕ್ಷ್ಮಿ ಬಂದು ನೆಲೆಸುತ್ತಾಳೆಂದು ಪುರಾಣಗಳಲ್ಲಿ ತಿಳಿಸಿದ್ದಾರೆ. ದರಿದ್ರ ಲಕ್ಷ್ಮಿಯ ಬಗ್ಗೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.